ಟೂರಿಸ್ಟ್ ಬೋಟ್ ಒಂದು ಅಲೆಗಳ ಒತ್ತಡಕ್ಕೆ ಸಿಲುಕಿ ಮಗುಚಿ ಬಿದ್ದು ಪ್ರವಾಸಿಗರು ಸಮುದ್ರ ಪಾಲಾಗಿದ್ದು ಅದರಲ್ಲಿದ್ದ ಇಬ್ಬರು ಸಾವನ್ನಪ್ಪಿದ ಘಟನೆ ಉಡುಪಿಯ ಕೋಡಿಬೆಂಗ್ರೆ ಅಳಿವೆ ಬಾಗಿಲಿನಲ್ಲಿ ನಡೆದಿದೆ. ಟೂರಿಸ್ಟ್ ಬೋಟಿನಲ್ಲಿ 15 ಮಂದಿ ಪ್ರವಾಸಿಗರು ಸಂಚರಿಸಿದ್ದು ಅವಘಡದಿಂದ ಓರ್ವನ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಅಸ್ವಸ್ಥಗೊಂಡ ಹಲವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 22 ವರ್ಷದ ಶಂಕರಪ್ಪ, 23 ವರ್ಷದ ಸಿಂಧು ಮೃತ ದುರ್ದೈವಿಗಳು. 26 ವರ್ಷದ ದೀಶಾಳ ಸ್ಥಿತಿ ಚಿಂತಾಜನಕವಾಗಿದ್ದು ಧರ್ಮರಾಜ್ ಎಂಬುವರ ಆರೋಗ್ಯ ಸ್ಥಿರವಾಗಿದೆ ಎಂದು ತಿಳಿದು ಬಂದಿದೆ. ದುರಂತ ನಡೆದ ಕೂಡಲೇ ಎಚ್ಚೆತ್ತ ಸ್ಥಳೀಯರು ಕೂಡಲೇ ನೆರವಿಗೆ ಧಾವಿಸಿ ಪ್ರವಾಸಿಗರನ್ನ ಸಮುದ್ರದಿಂದ ಮೇಲಕ್ಕೆತ್ತಿದ್ದಾರೆ. ಪ್ರವಾಸಿಗರು ಬೋಟಿನಲ್ಲಿ ತೆರಳುವಾಗ ಸುರಕ್ಷತಾ ಕ್ರಮ ಕೈಗೊಳ್ಳದೇ ಇರುವುದೇ ಈ ದುರ್ಘಟನೆಗೆ ಕಾರಣ ಎನ್ನಲಾಗಿದೆ. ಜಾಕೆಟ್ ಕೂಡ ಧರಿಸಿರಲಿಲ್ಲ ಎಂದು ತಿಳಿದು ಬಂದಿದೆ. ಪ್ರಕರಣದ ಬಗ್ಗೆ ಪೊಲೀಸರು ಸಮಗ್ರ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಮೈಸೂರಿನ ಸರಸ್ವತಿಪುರಂನಿಂದ ಪ್ರವಾಸಕ್ಕೆ ಬಂದಿದ್ದಂತಹ ಪ್ರವಾಸಿಗರು ಬಿಪಿಒ ಕಾಲ್ ಸೆಂಟರ್ನ ಉದ್ಯೋಗಿಗಳು ಎಂದು ತಿಳಿದು ಬಂದಿದೆ. ಕೋಡಿಬೆಂಗ್ರೆ ಡೆಲ್ಟಾ ಬೀಚ್ನಿಂದ ಹೊರಟಿರುವ ಬೋಟ್ ಅಪಾಯಕಾರಿ ಸ್ಥಳವಾದ ಅಳಿವೆ ಬಾಗಿಲು ಬಳಿ ಚಲಿಸಿದಾಗ ಈ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಗಣೇಶ್ ಬೈಟಲ್ಲಿ ಅದಲ್ಲ ಅದು ಆಚೆ ಕರ್ಕೊಂಡು ಹೋದ್ರು. ಇವರೇ ಮಲ್ಪೆಯಿಂದ ಮೀನುಗಾರಿಕೆ ಹೋಗಿ ಅಲ್ಲಿ ಬೋಟ್ ಹತ್ರ ಹೋಗಿ ಮಲ್ಪೆಯಿಂದ ಬರುವಾಗ ತೊಟ್ಟಂದ ಬರುವಾಗ ಮೆಸೇಜ್ ಬಂತು, ಹೀಗೆ ಆಯಿತು ಟೂರಿಸ್ಟ್ ದೋಣಿ ಹೀಗೆಲ್ಲ ಆಯ್ತು ಅಂತ. ಅದಕ್ಕೆ ಕೂಡಲೇ ನಾವು ಬಂದೆವು. ಬರುವಾಗ ನಾನು ಮತ್ತು ವಿಶ್ವನಾಥ್ ಶ್ರೇಯನ್ ಅಂತ ಇಬ್ಬರು ಬಂದದ್ದು, ನಾನು ನಾಗರಾಜ್ ಬಿ ಕುಂದಾರ್ ಅಂತ. ವಿಶ್ವನಾಥ್ ಶ್ರೇಯನ್ ಬರುವಾಗ ಇಲ್ಲಿ ಕಡೆಗೆ ಯಾರು ಹೇಗೆ ಏನಾಯ್ತು ಅಂತ ಗೊತ್ತಿಲ್ಲ. ಕಡೆ ನಾವು ಕೂಡಲೇ ಬಂದು ದೋಣಿ ಹತ್ಕೊಂಡು ದೋಣಿ ಹೋಗಿದ್ದೇವೆ. ಹೋಗುವಾಗ ನಾವೆಂದರೆ ಎಲ್ಲ ಜಾಕೆಟ್ಗೆ ಹಾಕಲಿಲ್ಲ ಅಂತ ನೆನೆಸ್ಕೊಟ್ಟಿದ್ದೆ. ಎಲ್ಲ ಜಾಕೆಟ್ ಹಾಕ್ಕೊಂಡಿದ್ರು. ಜಾಕೆಟ್ ಅವ್ರು ಕೆಳ ಬಿದ್ದದ್ದು ಅಡಿ ಬಿದ್ದರಲ್ಲ, ಅಡಿ ಬಿದ್ದವರು ಆಗಿದ್ದೇನೋ ಗೊತ್ತಿಲ್ಲ. ಈಗ ಮಣಿಪಾಲ ಕಟ್ಕೊಂಡು ಹೋಗಿದ್ರಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಒಟ್ಟು ನಾವು ಎಲ್ಲ ಸೇವ್ ಮಾಡೋಕ್ಕೆ ಹೋಗಿದ್ದೇವೆ. ಕಡೆ ಅದನ್ನು ಜನರನ್ನು ಸೇವ್ ಆದ ನಂತರ ಕಡೆಗೆ ದೋಣಿನ ಸೇವ್ ಮಾಡಿ ಈಗ ಅಲ್ಲಿ ಕೋಡಿಯಲ್ಲಿ ಆ ದೋಣಿ ಇದಾಗಿದೆ, ಡ್ಯಾಮೇಜ್ ಆಗಿದೆ, ನೀರು ಬರ್ತಾ ಉಂಟು, ಅಲ್ಲಿ ಇಟ್ಟು ಬಂದಿದ್ದೇವೆ. ಅಲೆಗೇನಿಲ್ಲ, ದುರಂತಕ್ಕೆ ಏನು ಕಾರಣ ಇಲ್ಲ. ಈ ಟೂರಿಸ್ಟ್ನವರು ಬಂದಿದ್ರಲ್ಲ ಅವರ ನಿಯಂತ್ರಣ ಇರಲಿಲ್ಲ ಅವರಿಗೆ. ಅವನಂದರೆ ಅವರು ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು, ಈಗ ನಾವು ಗಾಡಿಯಲ್ಲಿ ಟೂ ವೀಲರ್ ಹೋಗುವಾಗ 2 ಜನ ಇದ್ದು 3 ಜನಕ್ಕೆ ಯಾರಾದರೂ ಇದ್ದರೆ ಅಂದರೆ ಗಾಡಿಯಲ್ಲಿ ಇದ್ರೆ ಅಂದರೆ ಒಬ್ಬರೊಬ್ಬರು ಕ್ರಾಸ್ ಹೋದರೆ ಗಾಡಿ ಬ್ಯಾಲೆನ್ಸ್ ಕ್ರಾಸ್ ಹೋಗ್ತದೆ. ಇದು ಇವರೇನು ಮಾಡಿದರು, ಇವರು ಇದು ಎಂಜಾಯ್ ಮಾಡುವಾಗ ಇವರು ಬಿತ್ಕೊಂಡು ದೋಣಿನ ಪಲ್ಟಿ ಆಗಲಿಕ್ಕೆ ಕಾರಣ ಆಯ್ತು. ಅದು ಒಂದೇ ದೋಣಿ, ಇದು ಒಂದೇ ದೋಣಿ, ಇದು 2 ದೋಣಿ ಇದಲ್ಲ, ಇದು ಒಂದೇ ದೋಣಿಯಲ್ಲಿ ಆಗಿತ್ತು. ಎಷ್ಟು ಜನ ಇದ್ದಿದ್ರೆ ನಮಗೆ ಇನ್ನೂ ಕನ್ಫರ್ಮ್ ನಮ್ಗೆ ಗೊತ್ತಿಲ್ಲ. ಈಗ ನಮಗೆ ಇಲ್ಲಿ ಬಂದ ನಂತರ ಎಷ್ಟಿದ್ದರೆ ಯಾರಿದ್ದಿದ್ರು ಗೊತ್ತಿಲ್ಲ. ನಾವು ಒಟ್ಟು ಮೆಸೇಜ್ ಸಿಕ್ಕಿದ್ದಂದ್ರೆ ಕೂಡಲೇ ನಾವು ದೋಣಿ ತಗೊಂಡು ಹೋಗಿ ಸೇವೆ ಮಾಡಲಿಕ್ಕೆ ಹೋಗಿದ್ದೇವೆ. ನಾವು ಹೋಗೋ 1 ಜನ ಇದ್ದಿದ್ರು, ಮತ್ತೆಲ್ಲ ಸೇವೆ ಮಾಡಿದರು.